ರಾಜ್ಯಡು ನಗರ ಸ್ಥಳೀಯ ಸಂಸ್ಥೆಗೆ ವೋಟ್ ನಡಪೆರೆಯುತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಪುತ್ತೂರು ಬೊಕ್ಕ ಉಳ್ಳಾಲ ನಗರಸಭೆ ಬಂಟ್ವಾಳ ಪುರಸಭೆಗೆ ಆಗಸ್ಟ್ 29 ವೋಟ್ ನಡಪುಂಡು. ಸೆಪ್ಟೆಂಬರ್ 1 ವೋಟ್ ಗಿಣ್ಪುಂಡು. ಆಗಸ್ಟ್ 10 ಅಧಿಸೂಚನೆ ಪಿದಡ್ಪಾವಣೆಂದು ಅಪರ ಜಿಲ್ಲಾಧಿಕಾರಿ ಕುಮಾರ್ ಪಂತೇರ್. ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚಿಗೆ ಜಿಲ್ಲಾಧಿಕಾರಿ ಕುಮಾರ್ ಶನಿವಾರ ಜಿಲ್ಲಾಧಿಕಾರಿ ಆಫೀಸ್ ಸಭಾಂಗಣಡು ಸುದ್ದಿಕೂಟುಡು ಪಾತಿರ್ದು ಸ್ಥಳೀಯ ಸಂಸ್ಥೆನ ವೋಟದ ಬಗೆಟ್ ವಿವರ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲೆಡು ಪುತ್ತೂರು ಬೊಕ್ಕ ಉಳ್ಳಾಲ ಇಂಚ ರಡ್ಡು ನಗರಸಭೆ ಬೊಕ್ಕ ಬಂಟ್ವಾಳ ಪುರಸಭೆಗೆ ವೋಟ್ ನಡಪೆರೆ ಉಂಡು. ವೋಟದ ಅಧಿಸೂಚನೆ ಪಿದಡ್ಪಾವನ ದಿನ ಆಗಸ್ಟ್ 10. ವೋಟುಗು ಪುದರ್ ಓಲೆ ಕೊರಿಯರೆ ಅಕ್ಕೇರಿ 17. ವೋಟ್ ನಡಪುನ ದಿನ ಆಗಸ್ಟ್ 29. ಕಾಂಡೆ 7 ಬಯ್ಯ 5 ಮುಟ್ಟ. ವೋಟು ಗೆಣಪುನ ದಿನ ಶನಿವಾರ ಸೆಪ್ಟೆಂಬರ್ 1 ಆದುಂಡು. ಒಟ್ಟು 1,17,447 ಜನ ವೋಟ್ ಪಾಡ್ನಕ್ಳುಳ್ಳೇರೆಂದು ಕುಮಾರ್ ತಿಳಿಸಿದರು. ಒಟ್ಟು 116 ಪೋಲಿಂಗ್ ಸ್ಟೇಷನ್ ಇದೆ. ಅದರಲ್ಲಿ ಸೂಕ್ಷ್ಮ ಮತಗಟ್ಟೆಗಳಂತ 63ಗಳನ್ನು ನಾವು ವಿಂಗಡಣೆ ಮಾಡಿದ್ದೇವೆ. ಅತಿ ಸೂಕ್ಷ್ಮ 25, ಸಾಮಾನ್ಯ ಮತಗಟ್ಟೆಗಳು 28 ಅಂತ ನಾವು ಮಾಡಿದ್ದೇವೆ. ಈಗಾಗಲೇ ಈ 3 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲಾತಿ ಪ್ರಕಟ ಆಗಿ ಬಂದಿದೆ. ಆ ಎಲ್ಲ ಮೀಸಲಾತಿ ಪ್ರಕಟ ಬಂದಿರುವಂಥದ್ದನ್ನು ಎಲ್ಲ ತಾಲೂಕು ಕಚೇರಿಗಳಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿಗಳಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ನಾವು ಪ್ರಕಟವನ್ನು ಮಾಡಿದ್ದೇವೆ. ಇದೇ ಮೊದಲನೇ ಬಾರಿಗೆ ಮೀಸಲಾತಿಯನ್ನು ಮಹಿಳೆಯರಿಗೆ ಶೇಕಡ 50% ಮಾಡಿರುವಂಥದ್ದು. ಈ ಹಿಂದೆ ನಡೆದಿರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೀಸಲಾತಿ ಮಹಿಳೆಯರಿಗೆ ಕೇವಲ 33% ಇತ್ತು. ಈ ಬಾರಿ ಅದನ್ನು 50% ಮಹಿಳಾ ಮೀಸಲಾತಿಯನ್ನು ಇದೇ ಮೊದಲನೇ ಬಾರಿಗೆ ರಾಜ್ಯ ಚುನಾವಣಾ ಆಯೋಗ ಮಾಡುವ ಮೂಲಕ ನಾವು ಈಗ ರಿಸರ್ವೇಷನ್ ಕೂಡ ಅದರ ಪ್ರಕಾರ 50% ರಿಸರ್ವೇಷನ್ ಫಾರ್ ದಿ ವುಮೆನ್ ಮಾಡಿ ಕೊಟ್ಟಿರುವಂಥದ್ದು. ಯಾವ EVM ಯಾವ ನಗರ ಸ್ಥಳೀಯ ಸಂಸ್ಥೆಗೆ ಹೋಗಿದೆ ಅಂತ ಹೇಳಿ ಆಗಿದೆ. ಎರಡನೇ ರ್ಯಾಂಡಮೈಸೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವ EVM ಯಾವ ಮತಗಟ್ಟೆಗೆ ಹೋಗುತ್ತೆ ಅಂತ ತಂತ್ರಾಂಶ ಆಯ್ಕೆ ಮಾಡಿ ಕೊಡುತ್ತೆ. ಸೊ ಈ ಒಂದು ಹಂಚಿಕೆಯನ್ನು ಕೂಡ ನಾವು ಮಾಡಿದ್ದೇವೆ. 125% ನಾವು ಹೆಚ್ಚುವರಿ EVMಗಳನ್ನು ಕೊಟ್ಟಿದ್ದೇವೆ, ಈ 25%, ಮತ್ತು 5% ಟ್ರೈನಿಂಗ್ ಕೂಡ ನಾವು ಬಳಕೆಯನ್ನು ಮಾಡಿಕೊಂಡಿದ್ದೇವೆ.